ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯರತ ಪತ್ರಕರ್ತರ ಸಂಘ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ದಕ್ಷಿಣ ಕನ್ನಡ ಶಾಖೆಯ ವತಿಯಿಂದ ಕೋವಿಡ್ ಮುನ್ನೆಚ್ಚರಿಕೆಯಾಗಿ ಎಲ್ಲರೂ ಮಾಸ್ಕ್ ಅನ್ನು ಧರಿಸಬೇಕು ಎಂಬ ನಿಟ್ಟಿನಲ್ಲಿ ನಗರದಲ್ಲಿ ಅಭಿಯಾನವನ್ನು ಹಮ್ಮಿಕೊಂಡಿತು. ಇದೇ ವೇಳೆ ಮಾತನಾಡಿದ ರೆಡ್ ಕ್ರಾಸ್ ಸಂಸ್ಥೆಯ ಶಾಂತರಾಮ್ ಶೆಟ್ಟಿ ಅವರು ಕೋವಿಡ್ ಮುನ್ನೆಚ್ಚರಿಕೆಯ ಅಂಗವಾಗಿ ಮಾಸ್ಕ್ ವಿತರಿಸುವ ಕಾರ್ಯಕ್ರಮವನ್ನು ಪತ್ರಕರ್ತರೊಂದಿಗೆ ಸೇರಿಕೊಂಡು ರೆಡ್ ಕ್ರಾಸ್ ಸಂಸ್ಥೆಯ ಸಹಯೋಗದೊಂದಿಗೆ ವಿತರಿಸ್ತಾ ಇದ್ದೇವೆ. ಸಾರ್ವಜನಿಕರು ಕೋವಿಡ್ ಬಗ್ಗೆ ಜಾಗೃತರಾಗಬೇಕು ಎಂಬ ಉದ್ದೇಶದಿಂದ ಈ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿದರು. ಜನಜಾಗೃತಿ ಕಾರ್ಯಕ್ರಮಕ್ಕಾಗಿ ಜಿಲ್ಲೆಯ 279 ಸ್ಥಳೀಯ ಹಾಗೂ 228 ಗ್ರಾಮೀಣ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಒಂದು ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಪತ್ರಕರ್ತರಾದ ನಾವು ನಮ್ಮದು ಸಾಮಾಜಿಕ ಜವಾಬ್ದಾರಿ ಇದೆ. ನಾವು ಒಟ್ಟಿಗೆ ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆಯ ಅವರು ನಮ್ಮ ಜೊತೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸೇರಿಕೊಳ್ತಾ ಇದ್ದಾರೆ. ಇವತ್ತು ಈ ಒಂದು ಬಹಳ ಮುಖ್ಯವಾದ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೈಗೂಡಿಸಿಕೊಂಡಿದ್ದಾರೆ. ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷರಾದ ಸಿ ಶಾಂತರಾಮ್ ಶೆಟ್ಟಿ ಮತ್ತು ಗೌರವಾಧ್ಯಕ್ಷರಾದ ಮಾನ್ಯ ಪ್ರಭಾಕರ್ ಶರ್ಮಾ ಇವರು ನಮ್ಮ ಜೊತೆ ಇದ್ದಾರೆ. ಈಗ ನಾವು ಈ ಸ್ಥಳೀಯ ಪ್ರದೇಶದಲ್ಲಿ ಈ ಜನಜಾಗೃತಿ ಕಾರ್ಯಕ್ರಮ ಅಂದರೆ ಮುಖ್ಯವಾಗಿ ಮಾಸ್ಕ್ ಧರಿಸೋದು, ಅದೇ ರೀತಿ ಯಾರಿಗೆ ಕೋವಿಡ್ ಉಂಟು ಇದ್ದವರಿಗೆ ನಾವು ಆ ಒಂದು ಮಾಹಿತಿಯನ್ನು ನೀಡಿ ಅವರು ಸೂಕ್ತ ಕ್ರಮವನ್ನು ತೆಗೊಳ್ಬೇಕು. ಈ ಸಾಮಾಜಿಕ ಅಂತರ ಮತ್ತು ಮಾಸ್ಕನ್ನು ಧರಿಸುವುದನ್ನು ಜನಗಳು ತುಂಬ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಒಂದು ಇವತ್ತು ಅಭಿಯಾನ ಮಾಡಿ ಇದು ಬಹಳ ಇಂಪಾರ್ಟೆಂಟು, ಇದನ್ನು ಲೈಟಾಗಿ ತಗೊಳ್ಬಾರ್ದು ನೀವು ಅಂತ ಹೇಳುವಂಥ ಕಾರ್ಯಕ್ರಮವನ್ನು ನಿಮ್ಮ ಪತ್ರಕರ್ತರೊಂದಿಗೆ ಸೇರ್ಕೊಂಡು ನಮ್ಮ ರೆಡ್ ಕ್ರಾಸಿನ ವಾಲಂಟಿಯರ್ಸ್ಗಳು ನಾವು ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತಾಯಿದೆ. ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದರೆ ನಾವು ಫಸ್ಟ್ ಲಾಕ್ಡೌನ್ ಆದಾಗ ನಾವೊಂದು ಈ ಪೊಲೀಸ್ ಬ್ಯಾರಿಕೇಡಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಅಭಿಯಾನ ಮಾಡಿದ್ದೇನು, ಈ ಕೊರೋನಾಗೆ ಔಷಧ ನಿಮ್ಮ ಕೈಯಲ್ಲಿದೆ, ಅದೇನು ಔಷಧ ನಮ್ಮ ಕೈಯಲ್ಲೇ ಇದೆ ಔಷಧ ಏನದು, ಅದು ಒಂದು ಮಾಸ್ಕ್ ಧರಿಸೋದು, ಇನ್ನೊಂದು ಸಾಮಾಜಿಕ ಅಂತರ ಬೇರೆ ಎಲ್ಲಿಯೂ ಹೋಗಬೇಡ ಅಂತ, ಅದು 100ಕ್ಕೆ 100 ಸತ್ಯ. ಹಾಗಾಗಿ ಅದನ್ನು ಇವತ್ತು ಪುನಃ ನಾವೊಂದು ಅಭಿಯಾನದ ಮೂಲಕ ನಮ್ಮ ಈ ದಕ್ಷಿಣ ಕನ್ನಡದ ಜಿಲ್ಲೆಯ ಎಲ್ಲ ಮೂಲೆಗಳಲ್ಲಿಯೂ ಮಾಡಬೇಕು. ಈ ಸಂದರ್ಭ ರೆಡ್ ಕ್ರಾಸ್ ಸಂಸ್ಥೆಯ ಪ್ರಭಾಕರ್ ಶರ್ಮಾ, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ನಾಯ್ಕ್ ಇಂದಾಜೆ ಮತ್ತಿತರರು ಉಪಸ್ಥಿತರಿದ್ದರು.